ಬಂಟ್ವಾಳದ ವಿಟ್ಲದ ಮೈತ್ರಿ ಗುರುಕುಲದ ಅರ್ಧ ಮಂಡಲೋತ್ಸವದ ಸಂಭ್ರಮದ ಕುರಿತು ಒಂದು ವರದಿ ಇಲ್ಲಿದೆ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಭಾರತೀಯ ಶಿಕ್ಷಣ ಪದ್ಧತಿಯನ್ನ ಹಾಳುಗೆಡವಿದ್ರು. ಅದೇ ಶಿಕ್ಷಣ ಪದ್ಧತಿ ಇಂದಿಗೂ ಮುಂದುವರೆದಿದೆ. ಆಡಳಿತ ವ್ಯವಸ್ಥೆ ನೀಡುವ ಶಿಕ್ಷಣಕ್ಕಿಂತ ಸಮಾಜ ಶಿಕ್ಷಣ ನೀಡುವುದು ಲೇಸು. ಗುರುಕುಲ ಪದ್ಧತಿಯ ಶಿಕ್ಷಣ ಧರ್ಮದ ಅರಿವನ್ನ ಮೂಡಿಸುತ್ತದೆ, ನಿಸ್ವಾರ್ಥ ಜೀವನವನ್ನ ಕಲಿಸುತ್ತದೆ. ಶಿಕ್ಷಣದ ಉದ್ದೇಶ ಎಲ್ಲರಿಗಾಗಿ ಬದುಕಬೇಕು, ತನಗಾಗಿ ಬದುಕುವಲ್ಲ ಎಂಬ ತಿಳುವಳಿಕೆಯನ್ನ ನೀಡುತ್ತದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಮೋಹನ್ ಜಿ ಭಾಗವತ್ ಹೇಳಿದ್ರು. ಅವರು ಬಂಟ್ವಾಳದ ವಿಟ್ಲ ಸಮೀಪದ ಕೊಡಂಗಾಯಿ ಮೂರ್ಕಚಿಯಲ್ಲಿ ಅಜಯ ಟ್ರಸ್ಟ್ ವತಿಯಿಂದ ನಡೆಯುವ ಮೈತ್ರೇಯಿ ಗುರುಕುಲದ ಅರ್ಧ ಮಂಡಲೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ್ರು. अपनी शिक्षा पद्धति थी. आचार्य धर्मपाल जी के ग्रंथों में उसका वर्णन मिलता है सप्रमाण. लेकिन विदेशी शासक आने के बाद पहले के आक्रमकों ने जो नहीं किया था ऐसा काम उन्होंने किया. उन्होंने हमारी व्यवस्थाओं को ध्वस्त किया. पहले हमारी आर्थिक और प्रशासनिक व्यवस्था को बदल दिया एकदम. हमारे प्रकृति के विपरीत आर्थिक और प्रशासनिक व्यवस्था हमको दी और हमको शिक्षित बनाने वाली हमारी अपनी व्यवस्था को भी बंद कर दिया और उनके राज्य के लिए उपकारक ऐसी शिक्षा हमको मिली इसकी व्यवस्था की. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ನ ಸಂಸ್ಥಾಪಕ ಶ್ರೀ ರವಿಶಂಕರ್ ಗುರೂಜಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆಧುನಿಕ ವಿಜ್ಞಾನ, ಸನಾತನ ಜ್ಞಾನ ಬೇಕು. ಇವೆರಡನ್ನ ಮೈತ್ರೇಯಿ ಗುರುಕುಲದಲ್ಲಿ ನೀಡಲಾಗುತ್ತದೆ. ಇದು ಕ್ರಾಂತಿಯನ್ನೇ ಉಂಟು ಮಾಡಿದೆ. ದೇಶ ಪ್ರೇಮ ಮತ್ತು ಧರ್ಮ ಪ್ರೇಮ ಒಂದೇ ನಾಣ್ಯದ ಎರಡು ಮುಖಗಳು. ಚಿಕ್ಕ ಮಕ್ಕಳಲ್ಲೇ ಅದನ್ನ ಉದ್ದೀಪನಗೊಳಿಸಬೇಕು. ಸುಶಿಕ್ಷಿತ ವ್ಯಕ್ತಿತ್ವ ನಿರ್ಮಾಣ ಶಿಕ್ಷಣದ ಉದ್ದೇಶವಾಗಿದೆ. ಕಾವ್ಯ, ಶಾಸ್ತ್ರ, ಸಂಗೀತ, ಸಾಹಿತ್ಯ, ವಿಜ್ಞಾನಗಳನ್ನ ಪಡೆದರೆ ವ್ಯಕ್ತಿತ್ವ ನಿರ್ಮಾಣವಾದಂತೆಯೇ. ಪ್ರಾಣಾಯಾಮ, ಯೋಗ, ಮಂತ್ರ ಪಠಣದಿಂದ ವೇಗ ಸ್ನರು ಕ್ರಿಯಾಶೀಲವಾಗುತ್ತದೆ. ಪರಿಣಾಮವಾಗಿ ಉತ್ತಮ ಆರೋಗ್ಯ, ಪ್ರಸನ್ನ ಚಿತ್ತ, ತೀಕ್ಷ್ಣ ಬುದ್ಧಿ ಲಭಿಸುತ್ತದೆ. ವೈದಿಕ ಪರಂಪರೆಯಿಂದಲೂ ಸಾಧ್ಯವಾಗುತ್ತದೆ. ಮದ್ಯಪಾನದಂತಹ ದುಶ್ಚಟಗಳು ದೂರವಾಗಿ ಭಕ್ತಿರಸ ಹೊರಹೊಮ್ಮಿಸೋಣ, ಹರಡಿಸೋಣ ಎಂದು ಹೇಳಿದ್ರು. ಈ ಧರ್ಮ ಮಾತ್ರ ಪ್ರೀತಿಸ್ತೀನಪ್ಪ, ದೇಶ ಹೇಗಾದ್ರೂ ಹೋಗ್ಲಿ ಅಂತ ಹೇಳಕ್ ಬರೋದಿಲ್ಲ. ಆದ್ರಿಂದ ದೈವ ಪ್ರೇಮ, ರಾಷ್ಟ್ರ ಪ್ರೇಮ ಹೇಗೆ ಒಂದೋ ಹಾಗೆ ಧರ್ಮ ಪ್ರೇಮ, ರಾಷ್ಟ್ರ ಪ್ರೇಮ ಎಲ್ಲ ಒಂದಾಗ್ತದೆ. ಒಂದೇ ನಾಣ್ಯದ ಎರಡು ಭಾಗಗಳು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ, ಇತಿಹಾಸದ ಪ್ರಜ್ಞೆ ಇಲ್ಲದ ಮನುಷ್ಯನಿಗೆ ತನ್ನ ಶಕ್ತಿ ಅರಿವಿರುವುದಿಲ್ಲ, ಇತರರ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಭಾರತವೆಂದರೆ ಧರ್ಮ, ಧರ್ಮವಿಲ್ಲದೆ ಭಾರತವಿಲ್ಲ. ಮನುಷ್ಯನ ಧರ್ಮ ಉಸಿರು, ಅದನ್ನ ಹಸಿರಾಗಿಸುವುದೇ ಕರ್ಮ. ಆಶ್ರಯ ಮಹರ್ಷಿಗಳ ಜ್ಞಾನದ ಅರಿವನ್ನ ಅರಿತು ಉಪಯೋಗಿಸಿಕೊಳ್ಳಬೇಕು. ಮೈತ್ರೇಯಿ ಗುರುಕುಲದಲ್ಲಿ ಆತ್ಮವಿದ್ಯೆ ಶ್ರೇಯಸ್ಸು ಪ್ರೇಯಸ್ಸು ಕೊಡುತ್ತದೆ. ಸನಾತನ ಸಂಸ್ಕೃತಿಯ ಅರಿವುಂಟಾಗಲು ಇಂತಹ ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಬೇಕು ಎಂದು ಅವರು ಹೇಳಿದ್ರು. ಗಣಿತ ಬಂದದ್ದು ಹೊರಗಡೆಯಿಂದ ಅಂತ ಸ್ವಲ್ಪ ಇತಿಹಾಸವನ್ನು ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ದಾದ್ರೆ, ನಲಂದ ತಕ್ಷಶಿಲಾ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದವರು ನಮ್ಮ ದೇಶದ ವಿಶ್ವವಿದ್ಯಾನಿಲಯಗಳಿಗೆ ವಿದ್ಯೆಯನ್ನು ಕಲೀಲಿಕ್ಕೆ ಕ್ಯೂನಲ್ಲಿ ನಿಂತ್ಕೊಳ್ತಾ ಇದ್ದು ನಮಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ಇವತ್ತು ನಾವು ಕ್ಯಾಂಬ್ರಿಡ್ಜ್ಗೆ ಹೋಗ್ತೇವೆ, ಆಕ್ಸ್ಫರ್ಡ್ಗೆ ಹೋಗ್ತೇವೆ, ಪ್ರಿನ್ಸ್ಟನ್ಗೆ ಹೋಗ್ತೇವೆ, ಹಾರ್ವರ್ಡ್ಗೆ ಹೋಗ್ತೇವೆ. ಇಂತಹ ಒಂದು ಸ್ಥಿತಿ ಯಾಕೆ ಬಂತು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ದೆ. ಆದರೆ ಕಳೆದು ಹೋಗಿರ್ತಕ್ಕಂಥ ಗತಕಾಲದ ವೈಭವವನ್ನು ಮತ್ತೆ ವಾಪಸ್ಸು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯತೆ ಇದೆ. ಅರ್ಧ ಮಂಡಲೋತ್ಸವ ಸಮಿತಿಯ ಅಧ್ಯಕ್ಷ ವಿನಯ್ ಹೆಗ್ಡೆ, ಗುರುಕುಲದ ಪೂರ್ವಛಾತ್ರಿ ಡಾಕ್ಟರ್ ಅಮೃತ, ಡಾಕ್ಟರ್ ರಾಮಚಂದ್ರ ಭಟ್ ಕೋಟೆಮನೆ, ಕಂಜಂಪಾಡಿ ಸುಬ್ರಹ್ಮಣ್ಯ ಭಟ್, ಅರ್ಧ ಮಂಡಲೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಪಿ, ಛಾತ್ರಿ ಸಾಯಿ ರಶ್ಮಿ, ಮೈತ್ರೇಯಿ ಗುರುಕುಲದ ಉನ್ನತ ಶಿಕ್ಷಣದ ಪ್ರಾಚಾರ್ಯ ಉಮೇಶ್ ಹೆಗ್ಡೆ ಉಪಸ್ಥಿತರಿದ್ದರು. ಇದೇ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ಬಿಂದೇಶ್ವರ್ ಪಾಠಕ್, ಸುಧೀರ್ ಮಿತ್ರಾ, ಥೋನ್ಸೆ, ಐಕಳ ಹರೀಶ್ ಶೆಟ್ಟಿ ಮತ್ತು ಕಲ್ಯಟ್ಟೆ ವೆಂಕಟರಮಣ ಭಟ್ ಅವರನ್ನ ಸನ್ಮಾನಿಸಲಾಯಿತು. ಗುರುಕುಲದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ದರ್ಶನ ಕಾರ್ಯಕ್ರಮವೂ ನಡೆಯಿತು.
ಭಾರತೀಯ ಸಂಸ್ಕೃತಿಯ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ತಿಳಿ ಹೇಳುವ ಪ್ರಯತ್ನದ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಇನ್ನಷ್ಟು ಬೆಳೆಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್, ಉಡುಪಿ.